ಸೊಲ್ಮೆನು ನಮ್ಮ ಕುಡ್ಲ ತುಳುವಾರ್ತೆಲು ರಾಷ್ಟ್ರೀಯ ಮಾರ್ಗ ಜಾಗೃತಿ ಬಗ್ಗಿಟ್ಟು ಒಂಜಿ ತಿಂಗೊಲ್ದ ಆಚರಣೆಲೆ ಕೊಡುಕುಡ್ಲ ನಗರ ಸಂಚಾರ ಪೊಲೀಸ್ದ ನಿಲಿಟ್ ರಸ್ತೆ ಸುರಕ್ಷಾ ಕಾರ್ಯಕ್ರಮ ಪಾಂಡೇಶ್ವರದ ಫಿಜಾ ಬೈ ನೆಕ್ಸಸ್ ಮಾಲ್ಡ್ ನಡೆದಿದೆ. ಕುಡ್ಲ ಪಾಂಡೇಶ್ವರದ ಫಿಜಾ ಬೈ ನೆಕ್ಸಸ್ ಮಾಲ್ಡ್ ನಡೆದ ರಾಷ್ಟ್ರೀಯ ಮಾರ್ಗ ಜಾಗೃತಿ ಬಗೆತ ತಿಂಗುಲು ಆಚರಣೆದಲೆ ಕೊಡು ಕಾರ್ಯಕ್ರಮ ನಡೆದಿದೆ. ಕಾಲೇಜು ಬರೋ ಕಲ್ಪನಕ್ಲು ಸಾರ್ವಜನಿಕರು ಗಾಡಿಲಿನ ಡ್ರೈವರ್ ಯಜಮಾನಿರು ಕಾರ್ಯಕ್ರಮ ಪಾಲ್ಗೊಂಡಿರು. ನಗರುಡು ಗಾಡಿಲಿ ಗುದ್ದೊನ್ನ ಡಿವೈಡರ್ ಗೇಡ್ತನ ಬಗೆಟ್ ಸಿಸಿಟಿವಿ ದೃಶ್ಯಗಳನ್ನು ತೋಜಾದು ಜಾಗೃತಿ ಇಜ್ಜಂದೆ ಗಾಡಿ ಬುಡುಂಡ ದಾನಿ ಆಪೊಂಡು ವಿವರ ಕೊಡ್ತೀರಿ. ಆಗ್ನೆಸ್ ಕಾಲೇಜ್ ಜೋಕ್ಲೆಡ್ದು ಬೀದಿ ನಾಟಕ ಪ್ರದರ್ಶನ ದಿದ್ದಿತ್ತಂಡೆ ಕುಡ್ಲ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಗುರ್ಕಾರ್ಮೆಡ್ ನಡತ್ನ ಕಾರ್ಯಕ್ರಮಟು ಅರವಿಂದ ಬೋಳಾರ ಪಾಲ್ಗೊಂಡಿರು. ಗಾಡಿಲೇನು ಕೊನ್ನನಗ ಭಾರಿ ಜಾಗೃತಿ ವಹಿಸೋಡೈನ ಬಗೆಟ್ ಅರವಿಂದ ಬೋಳಾರ ಸಾರ್ವಜನಿಕರು ಬೊಕ ಬರೋ ಕಲ್ಪನಕ್ಲೆಗೆ ಮಾಹಿತಿ ಕೊರಿಯರು. ಟ್ರಾಫಿಕ್ ವಾರ್ಡನ್ ಲೈನ ಫ್ರಾನ್ಸಿಸ್ ಮ್ಯಾಕ್ಸಿಮ್ ಮೊರಸ್ ರೋಷನ್ ರಾಯ್ ಸಿಕ್ವೇರ ಸುನಿಲ್ ಡಿಸೋಜಾ ರಿಕ್ಷಾ ಡ್ರೈವರ್ ರಮೇಶರಿಗೆ ಸಮ್ಮಾನದ ಮರ್ಯಾದೆ ಮಲ್ತಾರೆ. ಸಂಚಾರಿ ನಿಯಮಲಿನ ಬಗೆಟ್ ತಿಳುವಳಿಕೆ ಮೂಡ್ಯಾರೆ ಬರವು ಕಲ್ಪನಕ್ಲೆಗೆ ಇನಾಮ್ ಕೊಡ್ದಿತ್ತಂಡೆ. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾರ್ಗರಕ್ಷಣೆ ಜಾಗೃತಿ ಬಗೆಟ್ ಮಾಹಿತಿ ಕೊರಿಯರು. ಆಗುವಂಥ ಪ್ರತಿಯೊಂದು ಅವಘಡಕ್ಕೂ ಕಾರಣ ಯಾರು ಅಂತ ಕೇಳಿದರೆ ನಾವು, ನಮ್ಮಿಂದಾಗಿ ತೊಂದರೆ ಆಗೋದು. ನಾನು ಯಾವಾಗಲೂ ಪ್ರತಿಯೊಬ್ಬರ ಹತ್ರ ಹೇಳೋದುಂಟು, ಹೇಗೆಂತ ಹೇಳಿದರೆ ನಾವು ನಮ್ಮ ಸೇಫನ್ನು ನೋಡುವುದಲ್ಲ, ಇನ್ನೊಬ್ಬರನ್ನು ಸೇಫ್ ಮಾಡೋದು ಅದು ನಮ್ಮ ಮೊದಲ ಕರ್ತವ್ಯ. ನಾವು ಬದುಕುವುದಲ್ಲ, ನಮ್ಮ ಮುಂದೆ ಯಾರಿದ್ದಾರೆ ಅವರನ್ನು ಬದುಕಿಸಬೇಕು. ಇದು ಹೇಗಾಗಿದೆ ಅಂತ ಕೇಳಿದರೆ, ಒಬ್ಬ ಸಣ್ಣ ಟೂ ವೀಲರಲ್ಲಿ ಹೋಗುವ ಸಮೇತ ಲಾರಿ ಬರುವಾಗ ಹೇಳೋದು ಅವನನ್ನು ನೋಡಿ, ತಾನೇ ಸೈಪನ ಮಾರಾಯ, ಲಾರಿ ಅವ ಹೇಗೆ ಸಾಯ್ತಾನೆ, ಸಾಯುವುದು ಇವನ ಗಾಡಿ ಅವನಿಗೆ ಕಾಣುವುದೇ ಇಲ್ಲ, ಮತ್ತು ಅವ ಮುಂದೆ ಕೊಂಡೋಗುದಲ್ವಾ. ಮತ್ತು ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳಿದರೆ, ನಾವು ಟೂ ವೀಲರಲ್ಲಿ ಹೋಗುವಾಗ ಅವರಿಗೆ ಈ ಪೊಲೀಸರನ್ನು ನೋಡುವಾಗ ಏನೋ ಒಂದು ದೈವವನ್ನು ನೋಡಿದ ಹಾಗೆ ಎಲ್ಲ ಹೆದರು ಅವರಲ್ಲಿಂದ ತಿರುಗಿಸಿದ್ದು, ಯೂ ಟರ್ನ್ ಹೊಡೆಯೋದು ಹೋಗುದೇ. ಆವಾಗ ಪಕ್ಕದಲ್ಲಿ ಯಾರು ಇರ್ತಾನೆ ಅವನ ಅಗತ್ಯವೇ ಇಲ್ಲ, ಅವಸ ಸಾಯುದು, ಇನ್ನೊಬ್ಬರನ್ನು ಕೊಂದು ಹೋಗುದವ. ಹೀಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಯುವಕರು ಇದಕ್ಕೆ ಎಚ್ಚೆತ್ತುಕೊಳ್ಳಬೇಕು. ಮಿತ್ರರೇ, ನಾನು ಸ್ವತಃ ಈ ಪ್ರೋಗ್ರಾಮ್ ಸುಮಾರು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀವಿ. ಪ್ರೋಗ್ರಾಮ್ ಪ್ರಾರಂಭ ಮಾಡುವಾಗ ನಮ್ಮ ದೇಶದಲ್ಲಿ ವರ್ಷಕ್ಕೆ 1,30,000 ಜನ ಆವಾಗ ತೀರ್ಕೊಂಡಿದ್ದಾರೆ. ಕಳೆದ ವರ್ಷ 1,80,000 ಜನ ತೀರ್ಕೊಂಡಿದ್ದಾರೆ. ಅದು ನಾವು ಅರ್ಥ ಮಾಡಬೇಕು ದಟ್ ಎಷ್ಟು ಅವೇರ್ನೆಸ್ ಮಾಡಿದರೆ ಕೂಡ ಪ್ರತಿ ವರ್ಷ ಈ ನಂಬರ್ ಹೆಚ್ಚು ಆಗ್ತಾಯಿದೆ. ಸಾಕಷ್ಟು ಜನ ಡ್ರೈವರ್ಸ್ ಹೇಳ್ತಾರೆ, ಸರ್ ರಸ್ತೆಯಲ್ಲಿ ಬೆಳಕು ಇರಲಿಲ್ಲ, ರಸ್ತೆಯಲ್ಲಿ ಪಾಟ್ ಹೋಲ್ಸ್ ಇತ್ತು, ಶಾರ್ಪ್ ಕರ್ವ್ಸ್ ಇತ್ತು, ಅದಕ್ಕಾಗಿ ನಾವು ನಮಗೆ ಸರಿಯಾಗಿ ಡ್ರೈವಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ತಾವು ನೋಡಿರ್ಬೋದು, ಸಾಕಷ್ಟು ಜನ ನಿರ್ಲಕ್ಷ್ಯತೆಯಿಂದ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ನಾವು ಸಾಮಾನ್ಯವಾಗಿ ಅಂಥ ಕೆಟ್ಟ ರೋಡ್ ಪರಿಸ್ಥಿತಿ ಇದ್ದಾಗ ನಾವು ಮುನ್ಸಿಪಲ್ ಕಾರ್ಪೊರೇಷನ್ ಆಗಲಿ, PWD ಆಗಲಿ, ನ್ಯಾಷನಲ್ ಹೈವೇ ಮುಖಾಂತರ ರೋಡ್ ಸರಿ ಮಾಡ್ತೀವಿ. ಆದರೆ ಬಹುಮುಖ್ಯ ರೂಲ್ ನಮ್ಮೆಲ್ಲರದು, ಯಾರು ರೋಡ್ ಮೇಲೆ ಡ್ರೈವಿಂಗ್ ಮಾಡ್ತಾರೆ ಎಲ್ಲರದು. ನಾವು ಡ್ರೈವಿಂಗ್ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಬೇಕು, ನಾವು ಹೆಲ್ಮೆಟ್ ಹಾಕಬೇಕು. ಹೆಲ್ಮೆಟಲ್ಲಿ ಕೂಡ ಒಳ್ಳೆ ಕ್ವಾಲಿಟಿದು ಹೆಲ್ಮೆಟ್ ಹಾಕಬೇಕು. ಮಾರ್ಗದ ಡಿವೈಡರ್ಗೆ ಬೈಕ್ ಇಡ್ತದ್ದು ಜೋರು ಪೆಟ್ಟಾದಿತ್ತಿನ ಮಂಜೇಶ್ವರ ವರ್ಕಡಿದ ರೋಷನ್ ಮೋರಸ್ ಪನ್ಪನಾರ್ ಆಸ್ಪತ್ರೆಗೆ ಕರೆದು ಪೋಯಿನ ಬೇಜಾರದ ಸಂಗತಿ ನಡೆತದೆ. ಉಳ್ಳಾಲ ತಾಲೂಕುದ ಮುಡಿಪು ಕೈತಲ್ದ ಬೋಳಿಯಾರ್ಡ್ ಈ ಸಂಗತಿ ನಡೆತದೆ. ಅವರಿಗೆ 34 ವರ್ಷ ಪ್ರಾಯ ಆದಿತ್ತಂಡೆ. ಮಾರ್ಗದ ಡಿವೈಡರ್ಗೆ ಬೈಕ್ ಇಡ್ತದೆ ಜೋರು ಪೆಟ್ಟಾದಿತ್ತಿನ ರೋಷನ್ ಮೋರಸ್ ಪನ್ಪನಾರ್ ಆಸ್ಪತ್ರೆಗೆ ಕರೆದು ಪೋಯಿನ ಬೇಜಾರದ ಸಂಗತಿ ನಡೆತದೆ. ಉಳ್ಳಾಲ ತಾಲೂಕುದ ಮುಡಿಪು ಕೈತಾಲ್ದ ಬೋಳಿಯಾರ್ಡ್ ಈ ಸಂಗತಿ ನಡೆತದೆ. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ನಲ್ಲಿಂಗಿ ಪದವದಾರ ಆದಿತ್ತನ ರೋಷನ್ ಮೋರಸ್ಗೆ 34 ವರ್ಷ ಪ್ರಾಯ ಆದಿತ್ತಂಡೆ. ರೋಷನ್ ಎಲೆಕ್ಟ್ರಿಷಿಯನ್ ಆದಿತ್ತದು. ಕಾರ್ಯಕ್ರಮ ಒಂಜಿಗೆ ಪೂದು ಬಣ್ಣಗ ಬೈಕ್ ಡಿವೈಡರ್ ಗುದ್ದುದು ತರೆಕ್ ಜೋರದ ಪೆಟ್ಟಾದ ಜೀವ ಕಳವಂದಿರು. ಅಪಗನೆ ಊರ್ದಕ್ಲ ಕುಡ್ಲದ ಪಡಿಲ ಆಸ್ಪತ್ರೆಗೆ ಸೇರ್ಸಾದು 5 ಬೊಕ್ಕ ವೆಲ್ನಾಕ್ ಆಸ್ಪತ್ರೆಗೆ ಕೊನ್ನುತ್ತೇರು. ಜೋರದ ಪೆಟ್ಟಾಯಿ ನೀಡಿದವರ ಮರ್ದ ಪತ್ತಂದೆ ಗುರುವಾರ ಬೈಯಗ ತೀರ್ದೇರು. ಬೊಡೆದಿ 5 ತಿಂಗೊಲ್ದ ಪೊಣ್ಣು ಬಾಲೆ ಕುಟುಂಬದಕ್ಲೇನು ರೋಷನ್ ಅಗತದೇರು. ಈ ಬಗೆಟ್ ಕುಡ್ಲ ತೆನ್ಕೈ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಕಾಡ್ದ ನಕ್ಸಲ್ ಬದುಕು ಬುಡ್ದು ಈತೆ ಸಮಾಜಕ್ಕೂ ಸೇರಿನ ನಕ್ಸಲ್ ಲಕ್ಷ್ಮಿ 90ಗೂ 14 ದಿನದ ನ್ಯಾಯಾಂಗ ಬಂಧನ ಪಾಡ್ದಂಡು.
ನಕ್ಸಲರು ಪಾಕ ಜನ ತನ್ಕುಲಿನ ಮನಸ್ಸು ವರ್ತನೆ ಬದುಕನ್ನು ಬದಲ್ತೊನ್ನ ಸಾದಿಡೀತದ್ದು ನಕ್ಸಲ್ ಲಕ್ಷ್ಮಿ ತೊಂಬಟ್ಟು ಕಾಡು ಬದುಕು ಬಿಡ್ದು ನಾಡ ಬದುಕು ಪತ್ತೊಂದು ಸಮಾಜದೊಟ್ಟಿಗೆ ಸೇರಿದು ಪೊಲೀಸರಿಗೆ ತರೆಬಗ್ಗಾದಿತ್ತಾರೆ. ಪೊಲೀಸ್ ಬಂಧನ ಹೊಡಿತದ್ದು ಈತೆ ನ್ಯಾಯಾಂಗ ಬಂಧನ ಆತಂಡೆ. ಕುಂದಾಪುರ ರಡ್ಡನೇ ಹೆಚ್ಚಿಗೆ ಸಿವಿಲ್ JMFC ಕೋರ್ಟು 14 ದಿನದ ನ್ಯಾಯಾಂಗ ಬಂಧನದ ಆದೇಶ ಮಂತಿದೆ. ಮೂಜಿ ಕೇಸಲಿಗೆ ಸಂಬಂಧಪಟ್ಟದ ವಿಚಾರಣೆಗೆ ಆಜು ದಿನದ ಪೊಲೀಸ್ ಕಸ್ಟಡಿಗೆ ಅಮಾಸೆ ಬೈಲು ಪೊಲೀಸರಿಗೆ ತಂದಿದ್ದೇವೆ. ಕೊಂಬಿಂಗಿಡಿತಿನ ಪೊಲೀಸರ ಮಿತ್ತು ಗುಂಡುದ ಕಾರ್ಯಾಚರಣೆಯನ್ನು ಆಳಿನ ಕೂಟ ಅಮಾಸೆ ಬೈಲು ಸುತ್ತುಡು 2007 ನಡಪಾದಿತ್ತಂಡೆ. ಇಲ್ಲಡೆ ಪೊಗ್ಗುದು ಕೆರ್ಪಾಂದು ಪೋಡಿಪಾಯಿನ ಕೇಸುಲ ಆಳಿನ ಮಿತ್ತಿತ್ತಂಡೆ. ಸಾರ್ವಜನಿಕ ಜಾಗೆಡ್ ಕೈ ಓಲೆ ಬೊಕ್ಕ ಬ್ಯಾನರ್ ಅಂಡಾಯಿನ ಕೇಸುಲ ಲಕ್ಷ್ಮಿ ತೊಂಬಟ್ಟು ಮಿತ್ತುಂಡು. ಮೂಜಿ ಕೇಸಿನ ತನಿಖೆ ವಿಚಾರಣೆ ನಡಪಾಯಿನ ಅಮಾಸೆ ಬೈಲು ಪೊಲೀಸರು ಕುಂದಾಪುರ DYSP HD ಕುಲಕರ್ಣಿ ದುಂಬಾಳ್ತಿಡು ತನಿಖೆ ನಡಪಾದಿರು. ಫೆಬ್ರವರಿ 2ಕ್ಕೆ ಓಡಿಪುಡು ಲಕ್ಷ್ಮಿ ತೊಂಬಟ್ಟು ತರೆ ಬಗ್ಗಾದಿತ್ತಾರೆ. ಬೆದದ ಲಾಡಿ ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಬ್ರಹ್ಮಕಲಶಗೂ ಎಡ್ಡೆಪ್ಪು ಬಯಕದು ಬೆದ್ರ ಪುರಸಭೆ ಸದಸ್ಯರು ಇಕ್ಬಾಲ್ ಕರೀಂ ಪಾಡ್ದನ ಬ್ಯಾನರ್ನ ಪರಿತು ಪಾಡ್ನ ವಿಚಿತ್ರ ಸಂಗತಿ ನಡೆದಿದೆ. ಧಾರ್ಮಿಕ ಕಾರ್ಯಕ್ರಮಕ್ಕೂ ಪಾಡ್ದನ ಬ್ಯಾನರ್ನ ಪರಿತು ಪಾಡ್ನ ಸಂಗತಿ ಬೆದ್ರಡು ನಡೆದಿದೆ. ಲಾಡಿ ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕೂಡ ಬೆದ್ರ ಪುರಸಭೆ ಸದಸ್ಯರು ಇಕ್ಬಾಲ್ ಕರೀಂ ಎಡ್ಡೆಪ್ಪು ಬಯಕದು ಬ್ಯಾನರ್ ಪಾಡ್ಪಾದಿತ್ತಿರು. ಧರ್ಮ ಎಡ್ಡೆಪ್ಪುಡು ನಡತುಂದುಪುನ ಈ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೂ ಸರ್ವಧರ್ಮದಕ್ಕೂ ಎಡ್ಡೆಪ್ಪು ಬಯಕದಿತ್ತಿರು. ಅಣ್ಣ ಕಾರ್ಯಕ್ರಮವನ್ನು ಹಾಳು ಮಲ್ಪನ ಉದ್ದೇಶಡು ಕಿಡಿಗೇಡಿಲು ಇಕ್ಬಾಲ್ ಕರೀಂ ಪಾಡ್ದನ ಬ್ಯಾನರ್ ಪರಿತು ಪಾಡ್ದಿತ್ತಿರು. ಗುರುವಾರ ಪುಲ್ಯಕಾಂಡೆ ಈ ಸಂಗತಿ ಗೊತ್ತಾದು ಪೊಲೀಸರು ಕಾರ್ಯಾಚರಣೆ ನಡಪಾದಿರು. ಬೆದ್ರ ಸ್ಟೇಷನ್ದ ಇನ್ಸ್ಪೆಕ್ಟರ್ ಸಂದೀಶ್ ಕೆಲವೇ ಗಂಟೆಡು ಬ್ಯಾನರ್ ಪರಿತ್ನ ಆರೋಪಿಗಳನ್ನು ಪತ್ತದಿರು. ಮಹಮ್ಮದ್ ಸಿರಾಜ್ ಬೊಕ ಮಹಮ್ಮದ್ ಜಮಾನ್ ಇಂಚ ಇರುವೇರು ಆರೋಪಿಗಳನ್ನು ಸ್ವಾಧೀನೋದಿತೊಂದು ವಿಚಾರ ಮಲ್ಪನಾಗ ತನ್ಕುಲಿನ ತಪ್ಪು ಒತ್ತೊಂದಿರು. 2 ಜನಲ ಬೇತೆ ರಾಜ್ಯದ ಕ್ಲಾದಿತ್ತದು ಒರಿ ಬಿಹಾರಿ ಬೊಕೊರಿ ಜಾರ್ಖಂಡ್ ಮೂಲದ ಎಂದು ಗೊತ್ತಾತಂಡು. ಕೋಮುಲಡೈ ಸೃಷ್ಟಿ ಮಲ್ಪೆರಾಕ್ಲು ಈ ಕಾರ್ಯ ನಡಪಾದಿರೆಂದು ಸಂಶಯ ಉಂಡಾತಂಡು. ಅಕ್ಲಿನ ದುಂಬುಪಿರ ದಾನೆ ಕತೆ ಎಂದು ಪೊಲೀಸರು ತನಿಖೆ ಮಲ್ತೊಂದುಲ್ಲೇರು. ಉಳ್ಳಾಲ ಕೊಟ್ಟಾರ ಸ್ಥಾನದ ಉಳ್ಳಾಲ ರಾಜದೈವ ಮಲರಾಯ ಬೊಕ್ಕ ಬಂಟ ದೈವಲೆಗೂ ಉಳಿಯ ದೇವಸ್ಥಾನದ ಮಾರ್ಗದ ಸೇನೆರ ಬೈಲ್ಡು ದೊಂಪದ ಬಲಿ ನೇಮ ದೊಡ್ಡ ಮನೆ ಕುಟುಂಬದ ಕ್ಲೀತದ್ದು ನಡೆತಂದೆ. ಉಳ್ಳಾಲ ಕೊಟ್ಟಾರ ಸ್ಥಾನದ ಉಳ್ಳಾಲ ರಾಜದೈವ ಮಲರಾಯ ಬೊಕ್ಕ ಬಂಟ ದೈವಲೆಗ್ ಕೊಟ್ಟಾರ ಸ್ಥಾನ ಮಲರಾಯ ದೈವಸ್ಥಾನ ಬೊಕ್ಕ ಸೇನೆರ ಬೈಲು ದೊಡ್ಡ ಮನೆ ಕುಟುಂಬದ ಕುಲು ಇತದು ದೊಂಪದ ಬಲ್ಲಿ ನೇಮ ಐತಾರ ಸೇನೆರ ಬೈಲಡ್ ಅಟ್ಟಣೆ ಮಲ್ತದಿತ್ತರು. ಶ್ರೀ ಕ್ಷೇತ್ರ ಕೊಟ್ಟಾರ ಸ್ಥಾನುಡ್ದು ಶನಿವಾರ ರಾತ್ರಿ ದೈವಲಿನ ಭಂಡಾರ ಧರಿ ತುಡರ್ ಕೈಕೊಂದು ಉಳ್ಳಾಲ ಉಳಿಯ ದೇವಸ್ಥಾನ ಮಾರ್ಗದ ಸೇನೆರ ಬೈಲಿಗೆ ಬತ್ತನು. ತಾರಕಾಂಡೆ ಸಂಪ್ರದಾಯದಂಚ ದೊಡ್ಡ ಮನೆ ಇಲ್ಲಡು ದೈವಲಿಗ ಪೇರು ನೈವೇದ್ಯ ಆದು ಮಲರಾಯ ಬೊಕ್ಕ ಬಂಟ ದೈವಲಿನ ದೊಂಪದ ಬಲಿ ನೇಮ ನಡೆತಂಡು. ದೊಂಪದ ಬಲಿ ನೇಮ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಗೋಪಾಲ ಗೋಳಿದಡಿ ಗುರ್ಕಾರ್ಯರು ಉದಯಶಂಕರ್ ರಾಯರ್ನ ದೊಡ್ಡ ಮನೆ ಇಲ್ಲದಕ್ಲು ಒತ್ತು ಗುರ್ಕಾರ್ಯರು ನವೀನ್ ಸೇನೆರ ಬೈಲ್ ಬೊಕ್ಕ ಬಾಲಕೃಷ್ಣ ಪೊಯ್ಯ ಕಂಡ ಕಾರ್ಯಂತೇರು ಗಣೇಶು ಅರಸು ಬಿತ್ಲು ಪಣೌದ ಗುರ್ಕಾರ್ಯರು ಮೋಹನ್ ಅರಸು ಬಿತ್ಲು ಜೊತೆ ಕಾರ್ಯಂತರಾಯನ ಶ್ರೀಕಾಂತ್ ಅರಸು ಬಿತ್ಲು ಸುಧಾತ್ಮ ಗೋಳಿದಡಿ ಜೊತೆ ಪಣವ್ ಗುರ್ಕಾರ್ಯರು ದಾಮೋದರ ಶಿವಧಾಮ ಪೋಯಕಂಡ ಸಂಘಟನಾ ಸದಸ್ಯರು ಊರ್ದ ಸುತ್ತಮುತ್ತದ ಭಕ್ತರು ನೇಮತೂದು ಬೂಲ್ಯ ಪುರ್ಸಾದ ದೆತ್ತೊಂಡೆರು. ರಾತ್ರಿ ವಲಸರಿ ನೇಮ ಅಟ್ಟಣೆ ಆದಿತ್ತು.
ದೈವಾದಿನಗೋ ಆದಿಮಲ ಮಂಟ ಮೇಲೆ ಕಡತೊಂದು ಬರುವುದು ಕಾಲಭಾಗದ ದೋಷವನ್ನು ತಾಯಿ ಬಲಿ ಬಾಕಿಲದ ಓಲಾಡಿದೆಯು ಕಾಪಾಡಿದ ರಕ್ಷಣೆ ಮತ್ತೊಂದು ಭಕ್ತಿಗೆ ಹೇಳ್ಬೇಕ ಒಡಿಪು ಜಿಲ್ಲೆ ಕಾಪು ಪೊಸ ಮಾರಿಗುಡಿ ದೇವಸ್ಥಾನಡು ಫೆಬ್ರವರಿ 25 ಮಾರ್ಚ್ ಐನು ಮುಟ್ಟ ನಡಪೆರೆ ಉಪ್ಪುನ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶದಲ್ಲಿ ಕೊಡು ಕುಡ್ಲದ ಶರವು ದೇವಸ್ಥಾನಡು ಪುದೆ ಕಾಣಿಕೆ ಕೇಂದ್ರ ಉದಿಪನಾತಂಡು ಕುಡ್ಲದ ಶರವ್ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನದ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶದಲ್ಲಿ ಕೊಡು ಪುದೆ ಕಾಣಿಕೆ ಕೇಂದ್ರ ಉದಿಪನಾಂಡು ಶರವ್ ಕ್ಷೇತ್ರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಶರವ್ ರಾಘವೇಂದ್ರ ಶಾಸ್ತ್ರಿಲು ಪುದೆ ಕಾಣಿಕೆ ಒಟ್ಟು ಮಲ್ತ ದೀಪನ ಕೇಂದ್ರ ಉದಿಪನ ಮಲ್ತದ ಎಡ್ಡೆಬ್ಬೈಕೆರು ಪುದೆ ಕಾಣಿಕೆ ಸಮಿತಿದ ಗುರ್ಕಾರ್ಯರು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಪಾತಿರ್ದೆ ಒರಂಬ ದಿನದ ಬ್ರಹ್ಮ ಕಲಶಡು ಒರಂಬ ರೀತಿಯ ಕಾರ್ಯ ನಡಪೆರೊಂಡು 18 ದೇಶದೊಡು ಜೀರ್ಣೋದ್ಧಾರ ಸಮಿತಿ ಕಟ್ಟದೆ ಸುಳ್ಳ್ಯಡ್ದು ಮುಲ್ಕಿ ಮುಟ್ಟ ಮಾತಾ ಭಜನಾ ಮಂಡಳಿಲಿಡ್ದು ಸಭೆ ನಡಪಾದು ಮಾತೆರೆಗಳ ಮಾಹಿತಿ ಮುಟ್ಟವನ ಕಾರ್ಯ ನಡತುಂದು ಪಂಡಿರು ಕುದ್ರೋಳಿ ಶ್ರೀ ಗೋಕರ್ಣತ ದೇವಸ್ಥಾನದ ಪಣವದ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ಬೆಳ್ತಂಗಡಿ ಸುಳ್ಯ ಪುತ್ತೂರು ಕುಡ್ಲ ಬಡಕೈ ಬೊಕ್ಕ ತೆನ್ಕೈ ಕ್ಷೇತ್ರ ಸುತ್ತದ ಬೇತೆ ಬೇತೆ ಕಡೆಡ್ದು ಬರಪನ ಪುದೆ ಕಾಣಿಕೆಲೆಗೆ ಈ ಶರವ್ ದೇವಸ್ಥಾನ ಕೇಂದ್ರ ಸ್ಥಾನ ಆಯ್ರುಂಡು ಪಂಡಿರು ದುಂಬುದ ಮೇಯರು ಭಾಸ್ಕರ ಮೊಯ್ಲಿ ಸೇರಿನಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತುಡಿತ್ತೇರು ಕಾಕತಾಳಿ ಅಂತ ಹೇಳಿದರೆ ಇವತ್ತು ಪ್ರಥಮ ಕಚೇರಿ ನಾವು ಕಾಪುವಲ್ಲಿ ಕೂಡ ಕಚೇರಿ ಮಾಡಿಲ್ಲ. ಪ್ರಥಮ ಕಚೇರಿ ಇವತ್ತು ಶರವು ಗಣಪತಿಯ ಸಾನ್ನಿಧ್ಯದಲ್ಲಿ ನಡೆದಿದೆ ಅಂತ ಹೇಳಿದರೆ ಅದರ ಒಂದು ತಾಯಿಯ ಯಾವ ರೀತಿಯ ಪವಾಡ ಇದೆ, ಅನುಗ್ರಹ ಇದೆ ಅಂತ ನಾವು ಊಹಿಸಲಿಕ್ಕೆ ಅಸಾಧ್ಯ. ಆದ್ದರಿಂದ ಎಲ್ಲ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ನಮ್ಮ ಈ ಭಕ್ತಾದಿಗಳು ಆ ಹೊರೆ ಕಾಣಿಕೆಗಳನ್ನು ತಾವು ಸಮರ್ಪಣೆ ಮಾಡೋ ಮೂಲಕ ಲಕ್ಷಾಂತರ ಜನರಿಗೆ ಪ್ರಸಾದದ ರೂಪದಲ್ಲಿ ನಿಮ್ಮ ಆ ಕಾಣಿಕೆ ಎಲ್ಲರಿಗೂ ತಾಯಿ ಅನುಗ್ರಹಿಸಿ ಕೊಡ್ತಾ ಇದ್ದಾಳೆ. ಇಲ್ಲಿಯ ಎಲ್ಲ ಧಾರ್ಮಿಕ ಕೇಂದ್ರಗಳು ಒಟ್ಟಾಗಿ ಇಲ್ಲಿಂದ ಒಂದು ಹೊರೆ ಕಾಣಿಕೆಯನ್ನು ನಾವು ಕಾಪುವಿನ ಮಾರಿಗುಡಿ ಅಮ್ಮನವರ ದೇವಸ್ಥಾನಕ್ಕೆ ತಲುಪಿಸುವಂಥ ಒಂದು ವ್ಯವಸ್ಥೆ ಇಲ್ಲಿಂದ ನಾವು ಮಾಡಬೇಕು ಅಂತ ಹೇಳುವುದು ಆ ಅಮ್ಮನವರ ಇಚ್ಛೆ ಆಗಿತ್ತು. ಅದರ ಪ್ರಕಾರ ಇವತ್ತು ಇಲ್ಲಿ ಒಂದು ಮುಹೂರ್ತ, ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇವತ್ತು ನೆರವೇರಿದೆ. ನಾಡಿದ್ದು 22ನೇ ತಾರೀಕಿನಂದು ಮಧ್ಯಾಹ್ನ 1:30 ಗಂಟೆಗೆ ಸರಿಯಾಗಿ ಈ ಹೊರೆ ಕಾಣಿಕೆಯ ಒಂದು ಭವ್ಯವಾದಂತಹ ಒಂದು ಮೆರವಣಿಗೆ ಅತ್ಯಂತ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಇಲ್ಲಿಂದ ಆರಂಭವಾಗಲಿಕ್ಕಿದೆ. ಕುಡ್ಲೂರುದ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಾವರ್ಧಂತಿ ಮಲ್ಲ ಉಚ್ಚೆ ಫೆಬ್ರವರಿ 17-18 ನಡಪೆರೆಯುತ್ತಿದೆ. ಆ ಲೆಕ್ಕಡು ಶುಕ್ರವಾರ ಚಂಡಿಕಯಾಗ ನಡಪಾಯರು. ಕುಡ್ಲದ ಉರ್ವಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಾವರ್ಧಂತಿ ಮಹೋತ್ಸವ ಸೇರಿದು ವರ್ಷಾದಿ ಮಾಪೂಜೆ ಮಾಯಿ ತಿಂಗೊಲ್ದ ಐನು ಬುಕ್ಕ ಆಜಿ ಪೂಪನಾನಿ ಪಂಡ ಫೆಬ್ರವರಿ 17-18 ನಡಪೆರೆಯುತ್ತಿದ್ದು. ಆ ಲೆಕ್ಕಡು ಶುಕ್ರವಾರ ಚಂಡಿಕಯಾಗ ಆಚರಣೆ ಆಯಿತಂಡೆ. ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಯರ್ನ ಪೌರೋಹಿತ್ಯಳು ಧಾರ್ಮಿಕ ವಿಧಿವಿಧಾನಗಳನ್ನು ಕರೀತಿದ್ದು ಚಂಡಿಕಯಾಗ ಶುರುವಾಂಡ್. ಯಾಗದ ಅಖೇರಿಗೆ ಪೂರ್ಣಾಹುತಿ ಮಲ್ತದ್ದು ಭಕ್ತರಿಗೆ ಪ್ರಸಾದ ಕೊರಿಯರು. ಮಧ್ಯಾಹ್ನ ಶ್ರೀ ಮಾರಿಯಮ್ಮ ದೇವರಿಗೆ ಸರ್ವಾಲಂಕಾರ ಪೂಜೆ ಬೊಕ ಮಾ ಪೂಜೆ ನಡತಂಡು. ಓರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಲಕ್ಷ್ಮಣ್ ಅಮೀನ್ ಕೋಡಿಕಲ್, ಕುಡ್ಲ ಏಳ್ಪಟ್ನ ಮೊಗವೀರ ಸಂಯುಕ್ತ ಸಭಾದ ಕುದ್ರೋಳಿ ಮೂಜನೆ ಗ್ರಾಮ ಗುರ್ಕಾರ್ಯರು ಲೋಕೇಶ್ ಸುವರ್ಣ, ದೇವಸ್ಥಾನದ ಮುಕ್ತೇಸರರು ಕುದ್ರೋಳಿ ಒಂಜನೆ ಗ್ರಾಮದ ಮಾಧವ ಪುತ್ರನ್ ಗುರ್ಕಾರ್ಯರು, ರಡನೆ ಗ್ರಾಮದ ಯಾದವ ಸುವರ್ಣ, ಮೂಜನೆ ಗ್ರಾಮದ ಯಾದವ ಸಾಲಿಯನ್, ಪುರುಷೋತ್ತಮ ಕೋಟ್ಯನ್ ಬೊಕ್ಕಪಟ್ನ, ಯಶವಂತ ಪಿ ಮೆಂಡನ್ ಬೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲಿಯನ್ ಬೈಕಂಪಾಡಿ, ಸುರೇಶ್ ಕುಂದರ್ ಕೂಳೂರು, ಅಮರನಾಥ ಸುವರ್ಣ ಗುರುಕಾರ್ಯರು ಪಣಂಬೂರು ಬೊಕ್ಕ ಗ್ರಾಮದ ಭಕ್ತರು ಪಾಲ್ಗೊಂಡಿರು. ಮಂಗಳೂರು ಕರ್ನಾಟಕ ಪರ್ಸಿಲ್ ಮೀನುಗಾರರ ಸಂಘ ಬಂದರ್ದ ನಿಲೆಟ್ ನಡಪಾಯಿನ ಚಂಡಿಕಾಯಾಗಳು ಮಲ್ಲಮಠದ ನುಪ್ಪು ಪ್ರಸಾದ ಆಚರಣೆ ಆದಿತ್ತರು. ಮಾಯಿ ಐನು ಬೊಕ್ಕ ಆಜೆಗೆ ಪಂಡ ಫೆಬ್ರವರಿ 17-18 ವರ್ಷಾದಿ ಮಾಪೂಜೆ ನಡಪಿರುಂಡು. ಓಂ ಉಪಸರ್ಗಾಂ
ಬೆದ್ರದ ಲಾಡಿ ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪಿರ ಶಿಲೆಕಲ್ಲಡು ಕಟ್ಟದು ಇತ್ತೆ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶದ ಗೌಜಿಡುಂಡು ಬುಧವಾರ ವಾಸ್ತು ಹೋಮ ವಾಸ್ತು ಬಲಿ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆಯುತ್ತವೆ. ಬೆದ್ರದ ಲಾಡಿ ಚತುರ್ಮುಖ ಶ್ರೀ ಬ್ರಹ್ಮ ದೇವಸ್ಥಾನದ ಪಿರ ಶಿಲೆಕಲ್ಲಡು ಕಟ್ಟದಿತ್ತದೆ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶದ ಗೌಜಿಡುಂಡು ಫೆಬ್ರವರಿ 16ಕ್ಕೆ ಧಾರ್ಮಿಕ ವಿಧಿವಿಧಾನಗಳು ಶುರುವಾದಿತ್ತದು 14 ಮುಟ್ಟ ನಡಪುಂಡು ಬುಧವಾರ ಪುಲ್ಯಕಾಂಡೆ ಗಣಹೋಮದ ಒಟ್ಟಿಗೂ ಕಾರ್ಯಕ್ರಮ ಶುರುವಾದ ಬಯ್ಯಗ ವಾಸ್ತು ಪೂಜೆ ವಾಸ್ತು ಬಲಿ ಪ್ರಾಕಾರ ಬಲಿ ಪೂಜೆ ನಡಪಾಯರು ಬ್ರಹ್ಮ ಕಲಶದ ಬಗೆಟ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿದೆ. ವಿದುಷಿ ಅನುಪಮ ರಾಮದಾಸ ಶೆನ್ನೇರಿಡ್ದು ಕಾಂಡೆ ಉದಯರಾಗ ಸಂಗೀತ ಕಾರ್ಯಕ್ರಮ ಸುರೇಶ್ ಬೊಕ್ಕ ಕೂಟದ ಕೆಡ್ದು ಸ್ಯಾಕ್ಸೋಫೋನ್ ಕಾರ್ಯಕ್ರಮ ನಡೆತಂಡು ಊರದ ಕಲಾವಿದರಿನ ಪ್ರತಿಭಾ ಪ್ರದರ್ಶನ ಬೊಕ್ಕ ಯಕ್ಷಗಾನ ತಾಳಮದ್ದಲೆ ಕೂಟ ದಿದಿತ್ತೇರು ಭಜನಾ ಸಂಕೀರ್ತನೆ ಅಟಣೆ ಆದಿತ್ತಂಡು. ಮುಲ್ಕಿ ಸೀಮೆದ ಪುದರ್ಪೋಯಿ ಕಾರ್ನಾಡ್ ಹರಿಹರ ಕ್ಷೇತ್ರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧರ ಬ್ರಹ್ಮಕಲಶ ಫೆಬ್ರವರಿ 16 17 ಮುಟ್ಟ ನಡೆತುಂಡು ಬುಧವಾರ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪಡೆದು ಪುದೆ ಕಾಣಿಕೆ ಮೆರವಣಿಗೆ ನಡೆಯುತ್ತದೆ. ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪಡೆದು ಕಾರ್ನಾಡು ಶ್ರೀ ಹರಿಹರ ಕ್ಷೇತ್ರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಗೂ ಪುದೆ ಕಾಣಿಕೆ ಮೆರವಣಿಗೆ ಅರ್ಚನೆ ಮಲ್ತಿದ್ದೇರು. ಬಪ್ಪನಾಡು ಕ್ಷೇತ್ರದ ಶಿಬರೂರು ಗೋಪಾಲಕೃಷ್ಣ ತಂತ್ರಿ ಪೂಜೆ ಮಲ್ಪನ ಶ್ರೀಪತಿ ಉಪಾಧ್ಯಾಯ ನರಸಿಂಹ ಭಟ್ ಹರಿಹರ ಕ್ಷೇತ್ರಡು ಪೂಜೆ ಮಲ್ಪನ ಹಯಗ್ರೀವ ಪಡ್ಡಿಲಾಯ ದುಂಬಾಳ್ತೆಡೆ ದೇವಸ್ಥಾನಡು ಪ್ರಾರ್ಥನೆ ಮಲ್ತ ನಡೆದ ಬೊಕ್ಕ ಮುಲ್ಕಿ ಬೆದ್ರ ಕ್ಷೇತ್ರದ ಶಾಸಕರು ಉಮಾನಾಥ ಕೋಟೆನ್ ಪುದೆ ಕಾಣಿಕೆ ಮೆರವಣಿಗೆ ಉದಿಪನ ಮಲ್ತೇರು. ಮೆರವಣಿಗೆ ಹರಿಹರ ಕ್ಷೇತ್ರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಗೂ ಎತ್ತು ನಡೆದ ಬೊಕ್ಕ ನಡತ್ನ ಸಭಾಲೀಸಿನ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ವಿನಯ್ ಹೆಗ್ಡೆ ಉದಿಪನ ಮಲ್ತದ ಪಾತಿರ್ದೆ. ದೇವಸ್ಥಾನಲು ನಮ್ಮ ಧಾರ್ಮಿಕ ನಂಬಿಕೆದ ಪ್ರತಿರೂಪ ಎಂಕ್ಲಿನ ಮಾತಾ ಬರವು ಸಂಸ್ಥೆಡು ದೇವಸ್ಥಾನ ಉಂಡು ಅಕ್ಲಕ್ಲಿನ ಧರ್ಮನು ಪ್ರೀತಿ ಮಲ್ತದ ದುಂಬು ಪೋಲೆ ಎಂದು ಪಂಡೇರು. ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೆ ಸೇರಿ MH ಅರವಿಂದ ಪೂಂಜ, ಅಶ್ವಿನಿ ಪೂಂಜ, ಉದ್ಯಮಿ ಆದಿತ್ಯ ಪೂಂಜ, ಬ್ರಹ್ಮಕಲಶ ಸಮಿತಿದ ಪದಾಧಿಕಾರಿಲು ಬೊಕ್ಕ ಆಡಳಿತ ಮಂಡಳಿದ ಸದಸ್ಯರು ಸಭಾಲೀಸಿಡು ಪಾಲ್ಗೊಂಡೇರು.
षददि दुर्गाणि विश्वानावेव सिन्धुं हरितात्यग्निः तामग्निवर्णां तपसा ज्वलन्तीं वैसुतरसि तरसे नमः त्वं पारयानव्यो अस्मान् स्वस्तिभिरति दुर्गाणि विश्वा पूज्य पृथ्वी बहुलान उर्वे भवातो गायत्. ಇದಕ್ಕಿಂತ ಎತ್ತರ ಹೋಗ್ಲಿಕ್ಕೆ ಇಚ್ಛಿಸೋದಿಲ್ಲ. ಯಾಕೆಂದರೆ ನನಗೀಗ 86 ವರ್ಷ ಆಯಿತು. 86 ವರ್ಷದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದನ್ನು ನಾನು ದೇವರಿಗೆ ಸಮರ್ಪಿಸ್ತೇನೆ. ಮತ್ತು ಈ ಕ್ಷೇತ್ರದ ಬೆಳವಣಿಗೆಗೆ ಅರವಿಂದ್ ಆಗಿರ್ಬೋದು, ಅದಕ್ಕಿಂತಲೂ ಮುಖ್ಯ ಅವರ ತಂದೆಯಾದ ಹರಿಪುಂಜರನ್ನು ನಾನು ಸ್ಮರಿಸ್ತೇನೆ. ಯಾಕೆಂದರೆ ಅವರು ನನ್ನಷ್ಟು ದೇವರಲ್ಲಿ ಭಕ್ತಿದ್ದ ವ್ಯಕ್ತಿ ಅಲ್ಲ, ಅವರು ಸಾಮಾಜಿಕ ವ್ಯಕ್ತಿ. ಆದರೆ ಅವರು ಒಬ್ಬ ಒಳ್ಳೆಯ ಹಿಂದುವಾಗಿ ಮಾಡಿದ್ದಾರೆ. ನಾನು ವಿಶೇಷವಾಗಿ ಹೇಳುವುದೆಂದರೆ, ಇಲ್ಲಿ ಇದ್ದವರಲ್ಲಿ ಮನಸ್ಸಿನಲ್ಲಿ ಇರಬೇಕು, ನೀವು ಹಿಂದೂಗಳಾಗಿ ಹುಟ್ಟಿದ್ದೀರಿ, ಹಿಂದೂಗಳಾಗಿ ನೀವು ಅಂತ್ಯದ ಕಾಲದವರೆಗೆ ನೀವು ಹಿಂದೂ ಆಗಿರಬೇಕು. ಮತ್ತು ನಿಮ್ಮೊಡನೆ ಹುಟ್ಟಿದ ಹಿಂದೂಗಳನ್ನು ನೋಡುವಂಥ ಜವಾಬ್ದಾರಿ ಕೂಡ ನೀವು ನಿಮ್ಮ ಮೇಲೆ ಇರಬೇಕಂತ ನನ್ನ ಬಯಕೆ. ಶ್ರೀ ಕ್ಷೇತ್ರ ಕೊಟ್ಟಾರ ಸ್ಥಾನ ಮಲರಾಯ ದೈವಸ್ಥಾನ ಉಳ್ಳಾಲ ಬಂಡಿಕೊಟ್ಟೆಡು ಅಂದಾಜು 1.25 ಕೋಟಿ ರೂಪಾಯಿ ಖರ್ಚಿಡು ಹೊಸ ಬಂಡಾರದ ಇಲ್ಲು ಆವೊಂದುಂಡು. ಇತ್ತೆ ಆ ಬಗೆಟ್ ಒಂಜಿ ವರದಿ. ನೇತ್ರಾವತಿ ಸುದ್ದಿ ಬುಕ್ಕ ಕಡಲ್ದ ಬರಿತ ಪ್ರದೇಶ ಉಳ್ಳಾಲ ಗ್ರಾಮದ ಬಯಲು ಜಾಗೆಗೂ ಕೊಟ್ಟಾರ ಪಂಪನ ಪುದರೀತಿದು ಮಲರಾಯ ಸ್ಥಾನ ಶ್ರೀ ಕ್ಷೇತ್ರ ಕೊಟ್ಟಾರ ಸ್ಥಾನ ಅಂದು ದೈವ ಭಕ್ತಿರ್ನ ಇಷ್ಟಾರ್ಥ ಸಿದ್ಧಿ ಮಲ್ತದುಂಡು. ಚೌಟೆದಿ ರಾಣಿಯ ಹಬ್ಬಕ್ಕ ಮಲರಾಯ ದೈವಗೂ ಕೊಟ್ಟಾರಡು ಸಾನ ಕಟ್ಟಾಯರೆಂದು ಕ್ಷೇತ್ರದ ಪರತಿರಿಡಿದು ತಿಳಿದು ಬರ್ಪುಂಡು. ಸಾನದ ಬಂಡಿ ಉಪ್ಪನ ಜಾಗೆಗೂ ಬಂಡಿಕೊಟ್ಟಿಯ ಪಂಪನ ಪುದರುಂಡು. ಪಗ್ಗುಡು 10 ಪೋನಾಗ ಕೊಡಿಯೇರ್ದು 1 ದಿನದ ಕೊಟ್ಟಿದಾಯನ 2 ದಿನ ಬಂಡಿ ನೇಮ ಉಳ್ಳಾಲ ಗುತ್ತುಗು ಬಂಡಾರ ಪೋದು 1 ದಿನದ ಸುರುತ ಪೊಸ ಮೆಚ್ಚಿ ನೇಮ ಉಳ್ಳಾಲ ಸೇನೆರ ಬೈಲಿಗೆ ಬಂಡಾರ ಪೋದು ದೊಡ್ಡ ಮನೆ ಸೇನೆರ ಮನೆತನ ಸೇರ್ದು ಪೊಸ ಮೆಚ್ಚಿ ನೇಮ ವರ್ಷಲ ನಡತೊಂದು ಬೈದಿದೆ. ಸಾನದ ಅಂಗಣದೊಲಾಯಿ ಸಾನದ ಕೈತಳ್ಳೆ ಬಂಡಾರದಿಲ್ಲಿ ಇತ್ತದು ದೈವ ಅಪ್ಪಣದಂಚ ಅಂಗಣದ ಪಿದೈ ಬಂಡಾರದಿಲ್ಲಿ ಬುಕ್ಕ ಗೋಪುರ ಕಟ್ಟಿರ ತೀರ್ಮಾನ ಮಂತದು ಅಭಿವೃದ್ಧಿ ಕಾರ್ಯ ನಡೆದುಂಡು. ನೀಲೇಶ್ವರ ಉಚಿಲತ್ತಾಯ ಪದ್ಮನಾಭ ತಂತ್ರಿಲು ಬುಕ್ಕ ಆಗಮಶಾಸ್ತ್ರ ವಾಸ್ತುಶಿಲ್ಪಿ ಕೃಷ್ಣರಾಜ ತಂತ್ರಿನ ಮಾರ್ಗದರ್ಶನಡು ಮಲರಾಯ ಕೊಟ್ಟಾರ ಸಾನದ ಪೂಜಾರಿ ಲತೀಶ ಯಾನೆ ಮುಂಡ ಪೂಜಾರಿ ಇದ್ದದು 1,25,00,000 ರೂಪಾಯಿ ಅಂದಾಜು ಖರ್ಚಿಡು ಕಟ್ಟುನ ನಕ್ಷೆ ತಯಾರಾದು 2025 ಬಂಡಿ ನೇಮದ ಪೊರ್ತುಗಾನಗ ಕೆಲಸ ಮುಗಿಪೆರೆ ನಿಘಂಟು ಬಂತದು ಗ್ರಾಮದಕ್ಲು ಊರ ಪರ ಊರ ಭಕ್ತರು ಅಂಚನೆ ಸಂಬಂಧಪಟ್ಟನ ಮನೆತನದಕ್ಲು ಸೇರ್ದು ಸಮಿತಿ ಕಟ್ಟದು ಬಂಡಾರದಿಲ್ಲು ಬುಕ್ಕ ಗೋಪುರದ ಕೆಲಸ ಬಿರ್ಸಿಲು ಸಾಗದಿಲ್ಲ. ಲತೀಶ ಯಾನೆ ಮುಂಡ ಪೂಜಾರಿ ಬುಕ್ಕ ಬಂಡಾರದಿಲ್ಲು ಕಟ್ಟುನ ಸಮಿತಿದ ಪ್ರಧಾನ ಸಂಚಾಲಕರಿಡೂರಿ UK ಗೋಪಾಲ ಜೀರ್ಣೋದ್ಧಾರ ಬಗೆಟ್ ಪಾತಿರ್ದು ನಮ್ಮ ಕೂಡ್ಲ ಚಾನೆಲ್ಗೆ ಮಾಹಿತಿ ಕೊಡ್ತೀರಿ. ಕಾರ್ಯಗುರುಕಾರ್ಯರು ನಿತಿನ್ ರಾಜ್ ಉಳ್ಳಾಲ ಸಾನದ ಚಾಕ್ರಿದಾರ ಪ್ರಶಾಂತ್ ಈ ಪೊರ್ತುರಿತ್ತೀರ. ಉಳ್ಳಾಲ ಸುಂದರ ಗುರುಕಾರರಾದು ಹರ್ಷವರ್ಧನ ಉಳ್ಳಾಲ ಪ್ರಧಾನ ಕಾರ್ಯಂತರಾದು ಮಧ್ವರಾಜ್ ತೊಕ್ಕೊಟ್ಟು ಪಣವುದ ಗುರುಕಾರರಾದು ಸಮಿತಿಡುಳ್ಳೇರು. ಬಾಲಕೃಷ್ಣ ಶೆಟ್ಟಿ ಉಳ್ಳಾಲ ಗುತ್ತು, ಶ್ರೀಮತಿ ದೇವಕಿ ಆರ್ ಉಳ್ಳಾಲ, ಉದಯಶಂಕರ ರಾವ್ ದೊಡ್ಡಮನೆ ಸೇನೆರ ಬೈಲು, ರಘುರಾಮರೈ ಉಳ್ಳಾಲ ಗುತ್ತು ಬುಕ್ಕ ರಮಾನಾಥ ಭಂಡಾರಿ ಉಳ್ಳಾಲ ಗುತ್ತು ಮರ್ಯಾದಿ ಗುರುಕಾರರಾದು ಉಳ್ಳೇರು. ಉಳ್ಳಾಲ ಆಲ್ಯಾರದಿಲ್ಲ ಕೊಟ್ಟಾರ ಸ್ಥಾನದ ಬಂಡಾರದಿಲ್ಲದ ಜೀರ್ಣೋದ್ಧಾರ ಕಾರ್ಯಪುರ ನಡೆತೊಂದುಂಡು. ಇದಕ್ಕೆ ಸಾಧಾರಣ 80 ವರ್ಷದ ಇತಿಹಾಸ ಉಂಟು. ಪೂಜೆ ಪುರಸ್ಕಾರ ಅಂಚನೆ ನೇಮ ಮೂಜಿ ಸರ್ತಿದ 2 ಸರ್ತಿ ದೊಂಪದವಲಿ ಉತ್ಸವಲ ಸಲಟು ಮೂಜಿಂತ ಉತ್ಸವ. ಆ ಉತ್ಸವಡು ಒಂಜಿದಿಂತ ಕೊಟ್ಟಿದಾಯನ ಸೇವೆ ಅಂಚೆ 2 ದಿಂತ ವೈಪಿ ಪಾಪೆ ಬಂಡಿಂದು ಪೂರ್ವಜೀರ್ಣ ಕಾಲುಡು ನಿಘಂಟು ಮಂಟ ಒಂದು 5 ದಿನ ಸತ್ಯಗಳು ನಿಘಂಟು ಮನ್ಪಾತೀರ. ಅಂಚೆ ಅದು ಪುನಃ ಈತು ವರ್ಷಲ ಆಡಳಿತ ವರ್ಗ ಪತ್ತೇರು ಊರದಕ್ಕಳು ಮಾತ್ರ ಸೇರ್ದು ವಿಜೃಂಭಣೆಡು ಈ ಕ್ಷೇತ್ರಡು ಆ ಕಾರ್ಯಭಾಗ ಆ ಒಂದುಂಟು. ಅಂಚೆನೆ ಮಾರನೇಮಿ ದೌರ್ಮದಿಂತ ಪೂಜೆ ಅಂಚೆನೆ ಪತ್ತನಾಜ ಅಂಚೆನೆ ನಮಕ್ ಬಲಿಪಾಡ್ಯ ಇತ್ಯಾದಿ ಅಂತೊಂದುಂಟು. ಅಂಚೆನೆ ಈ ಭಂಡಾರದ ಕೊಟ್ಟ ನಿರ್ಮಾಣ ಆಯರೆ ಸಹಾಯ ಸಹಕಾರ ಅವಡು ಅಂಚೆ ಆದ ಪುನಃ ಈ ಸಹಾಯ ಸಹಕಾರಕ್ಕೂ ಊರ್ದಕ್ಕಳು ಪರ ಊರ್ದಕ್ಕಳು ಮಾತ್ರ ಸಹಕಾರ ಮಂತೊಂದುಳ್ಳೇರಿ ನನ್ನ ಎಂಕ್ಲೆಗೆ ದಿನತ್ತಂತೆ ಅಭಾವ ಉಂಡು. ಅಂಚೆ ಆದ ಪುನಗ ಉರ್ಲುಡೆ ಊರ್ದ ಭಕ್ತೇರಿ ಪರ ಊರ್ದಕ್ಕಳು
ಮಾತ ದಾನಿನಕುಲು ಮಾತ ಈ ಕ್ಷೇತ್ರಕ್ಕೆ ಬತ್ತಿದ್ದು ಅಕ್ಕಳನಕ್ಕಳ ಕೈಟಾಪುನ ಒಂಜಿ ಧನಸಹಾಯ ವಸ್ತು ರೂಪೋಡು ಪೂರ ಒಂಜಿ ಸಹಕರಿಸಾದ ವರಾಯ ಶಕ್ತಿಯೈನ ದುರ್ಗಿನಲ ಮಲರಾಯಲಂದಿಲ ಅನುವರ್ತನಾವಣ ಪಡೆದಿನ ಸತ್ಯಡ ಅನುಗ್ರಹ ದೆತ್ತೊಂದು ಪುಣ್ಯ ಕಟ್ಟೊಂದು ಮಾತಿರ್ಲ ಆ ಕಾರ್ಯ ಭಾಗವಹಿಸೋಡು ಕೊಟ್ಟಾರ ಸ್ಥಾನ ಮಲರಾಯ ದೇವಸ್ಥಾನದ ಜೀರ್ಣೋದ್ಧಾರಗೂ ಜೈದ ಆಂಡ ನೇರು ದುಂಬುಲ ಒಂದು 2 ವರ್ಷ ದುಂಬುಲ ಎಂಗ್ಲಿಗೆ ಜೀರ್ಣೋದ್ಧಾರ ಆತುಂಡು ಎಂಗ್ಲು ಗೋಪುರದ ಬೇಲೆ ಮಲ್ಪದ ಲಾಕರ್ದ ಬೇಲೆ ಮಲ್ಪದ ಬಂಡಿದ ಕೊಟ್ಟೆದ ಬೇಲೆ ಮಲ್ಪದ ಐತ ಒಟ್ಟಿಗೆ ಇತ್ತೆ ನಮ್ಮ ಪೋಯ್ ಸಾರಿ ಎಂಗ್ಲ ದೈವ ನುಡಿ ಪ್ರಕಾರ ಎಂಗ್ಲು ಈ ಸಾರಿ ಭಂಡಾರದ ಇಲ್ಲ ಈಗ ಆವಡು ಪಂಪಿನ ಅಪೇಕ್ಷೆ ದೈವಡ್ಲ ಬತ್ತನು ಎಂಕ್ಲೆಗ್ಲಾಕಲು ಆಶೀರ್ವಾದ ಕೊಡ್ತೇರು ನಿಕಲು ಜಪ್ಪುಲೆ ಕಾಸಿಜ್ಜಿ ಪಂಡ ನಿಕಲು ಪೋಡೆಚು ನಿಕಲ ಪಿರಾಡಿ ಆನುಲ್ಲೆ ಪಂದು ಎಂಕ್ಲೆ ಧೈರ್ಯ ಕೊಡ್ತೇರು ಅಂಚನೆ ಎಂಕ್ಲ ಅಧ್ಯಕ್ಷರಲ್ಲ ಒಂಜಿ ಎಂಕ್ಲೆಗೆ ಮಾತಾ ಕಮಿಟಿದಾಗಲಿ ಎತ್ತದ ಒಂಜಿ ಧೈರ್ಯ ಕೊರ್ದು ಎಂಕ್ಲ ಒಂಜಿ ಮುಲ್ಪದನೆ ತಾಯಿನ ಎಂಗ್ಲ ಇಂಜಿನಿಯರ್ ಆದ ಎಂಗ್ಲೆಗೆ ತೆಗೆದೇರು ನಿತಿನ್ ರಾಜ್ ಬಂದು ಆರು ಬಾರಿ ಉತ್ಸಾಹಿ ತರುಣೆ ಅರ್ನ ನೇತೃತ್ವಡಿತ ಎಂಗ್ಲ 1.5 ಕೋಟಿದ ಈ ಭಂಡಾರ ಮನೆ ನಿರ್ಮಾಣ ಭಾರಿ ಬಿರುಸುಡು ಇನ್ನು ಆ ಒಂದುಂಡು ಅಂಚಾದ ಈ ಭಂಡಾರ ನಿರ್ಮಾಣ ವ್ಯವಸ್ಥೆ ಬೇಲೆಗೆ ಈ ಊರ್ದ ಪರ ಊರ್ದಕ್ಕಲು ಮಾತ್ರ ಎಂಗ್ಲೆಗೆ ಸಹಕಾರ ಕೊರೊಂದುಳ್ಳೇರು ಆಂಡ ನಲ್ನಾನಿಕಲು ಮಾತಿರಲ್ಲ ಈ ಊರ್ದಕ್ಕಲು ಎಂಗ್ಲೆಗೆ ಈ ಭಂಡಾರದ ಇಲ್ಲು ಮನ್ಪೇರೆ ಮಾತಾ ಸಹಕಾರಲ ಕೊರಡು ಪಂದು ಯಾನ್ ನಿಕ್ಲೆಡ ಒಂದು ವಿನಂತಿ ಮಂತೊಂದುಲ್ಲ ಬಜೆಪದ ನಿಡ್ಡೋಡಿಡು ಕೈಗಾರಿಕಾ ಉದ್ಯಮಗೂ ಸಾರಗಟ್ಲೆ ಎಕರೆ ಕೃಷಿ ಭೂಮಿ ಕೈ ಬುಡ್ದು ಪೋಯರ ಬಲ್ಲಿಯಿಂದ ಊರ್ದಗ್ಲು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವರಡ ಪ್ರಾರ್ಥನೆ ಮಲ್ತದು ಸೇವೆ ಆಟ ಕೊರುವ ಅಂದು ಪಾತೆರ ಕೊಡ್ದಿತ್ತೇರು ಪಂಡಿ ಪಾತೆರದಂಚ ಗುರುವಾರ ನಿಡ್ಡೋಡಿ 20 ಸಂಸ್ಥೆರು ಸೇರ್ದು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬಾದೇರು ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಲೋಕುಡು ಉದಿಪ್ಪು ಮಧುಕೈಟಬೇರ್ನ ಅಲಿಪ್ಪು ಶ್ರೀದೇವಿನ ಪ್ರತಾಪ ಮೈಸಾಸುರನ ಸಂಹಾರ ಚಂಡಮುಂಡಿರು ಶುಂಭ ನಿಶುಂಬಿರು ರಕ್ತ ಬೀಜಾಸುರೆ ಚಂಡಿಕೆ ಎಂಜ ಮಾತಾ ನಮನದ ವೇಷುಲಿತ್ತದು ಒಂಜಿ ಬಾರಿ ತಿರ್ಲಿತ್ತಿನ ಪೊರ್ಲ ಗಂಟದ ಪ್ರಸಂಗನೆ ಶ್ರೀದೇವಿ ಮಹಾತ್ಮೆ ಆದುಂಡು ತಿರ್ಗಾಟದ ಮೇಡಲು ಆಟದ ಅಭಿಮಾನಿಲು ಸೇವಕರ್ತುಡಿನ ಇಚ್ಚಿದಂಚ ದೇವಿ ಮಹಾತ್ಮೆನೇ ಹೆಚ್ಚಾದು ಸೇವೆ ಆಟೋಡು ಗುಬ್ಬಾವೈರು ಬಜೆಪೆ ನಿಡ್ಡೋಡಿದ ಕೊಲತ್ತಾರ ದುರ್ಗಕೃಪ ಇಲ್ಲದ ಎದುರುದ ಕಂಡುಡು ಗುರುವಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡತನು ಚೌಕಿ ಪೂಜೆ ಆದ ಆಟ ಶುರುವಾಂಡು ಸೇವಾಕರ್ತುಲಾಯಿನ ಕೊಲತ್ತಾರ 10 ಸಮಸ್ತೆರು ಬುಕ ನಿಡ್ಡೋಡಿ ಗ್ರಾಮದಕ್ಲು ಅಂಚನೆ ಆಟದ ಅಭಿಮಾನಿಲು ಕಟೀಲ್ದ ಭಕ್ತರು ಮೇಳದ ದೇವೇರ್ನ ಪ್ರಸಾದದ ತಂದು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೋನ್ಮೇರು.